ಸೊಲ್ಮೆಲು ನಮ್ಮ ಕುಡ್ಲ ತುಳುವಾಡ್ತೇಲು ಮಂಗಳೂರು ದಸರಾ ವೈಭವತುದು ಬಾರಿ ಖುಷಿಯಾಂಡು ದೇವೇರೆ ಇಡೆಗೆ ಲೆಪುಡ ಹೊಂದಿருந்து ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪಂತೇರು ಕುಡ್ಲದ ಕುದ್ರೋಳಿ ಕ್ಷೇತ್ರದ ಬುಧವಾರ ಮಾಧ್ಯಮದ ಕ್ರೀಡಾ ಪಾತೇರಿಯರು ಲೋಕಪುಗಾರ್ತೆ ಪಡೆಯಿನ ಕುಡ್ಲ ದಸರಾ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನೋಡು ನಡೆಯುತ್ತಿದೆ. ಬುಧವಾರ ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬತ್ತದಿತ್ತೇರು ದೇವೇರ್ನ ಬಲಿ ಉಚ್ಚಯದ ಎಡ್ಡೆ ಏಲಿಯುಡು ದೇವಸ್ಥಾನಗೂ ಪೊಗ್ಗುನ ಒತ್ತು ಮುಖ್ಯಮಂತ್ರಿಲು ಸಂಪ್ರದಾಯದಂಚ ದೇವೇರು ತೇರು ಏರ್ನಗ ರಥದ ಚಕ್ರಗೂ ತಾರಾಯ್ದರ್ತದು ಬಲಿ ಉಚ್ಚಯಡು ಭಕ್ತೇರ್ನ ಒಟ್ಟುಗೆತ್ತೇರು ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಸನ್ನಿಧಿಗೆ ಕೈ ಮುಗಿದು ಪರಿವಾರ ದೇವರ ಕಲೆರಿನ ತೂದು ದಸರಾ ವೈಭವ ಮಂಟಪಡು ಶಾರದೆ ಬುಕ್ಕ ನವದುರ್ಗಿರ್ನ ಇಂಬುನಟ್ಟೊಂಡೇರು ಶಾರದೆ ಸನ್ನಿಧಿಗೆ ಒತ್ತು ಮುಖ್ಯಮಂತ್ರಿಗಳಿಗೆ ಪ್ರಸಾದ ಕೊಡದು ದೇವಸ್ಥಾನದ ಲೆಕ್ಕೊಡು ಕ್ಷೇತ್ರದ ಆಡಳಿತ ಮಂಡಳಿ ಗುರುಕಾರ್ಯರು ಜೈರಾಜ್ ಎಚ್ ಸೋಮಸುಂದರಂ ಮರ್ಯಾದೆ ಸಂದೈತೆ ಮಲ್ತೇರು ಆಯ್ದ ಬುಕ್ಕ ಡಿ.ಕೆ. ಶಿವಕುಮಾರ್ ಮಾಧ್ಯಮದ ಕ್ರೀಡಾ ಪಾತಿರದು ಈ ಪುಣ್ಯ ಕ್ಷೇತ್ರಗೂ ದೇವರೇ ಲೆಪುಡ ಹೊಂದಿರು ಕುಡ್ಲ ದಸರಾ ವೈಭವದ್ದು ಭಾರಿ ಸಂತೋಷ ಆನಂದ ಪಂಡೇರು ಶಾಸಕರು ಅಶೋಕ್ ಕುಮಾರ್ ರೈ ಕೊಡಿಂಬಾಡಿ ವಿಧಾನ ಪರಿಷತ್ ಸದಸ್ಯರು ಡಾ ಮಂಜುನಾಥ ಭಂಡಾರಿ ನಾಯಕರು ರಕ್ಷಿತ್ ಶಿವರಾಮ್ ಬೆಳ್ತಂಗಡಿ ಇನಾಯತ್ ಆಲಿ ಶ್ರೀನಿವಾಸ್ ಬಿವಿ ಈ ಪೊರ್ತೊಡಿತ್ತೇರು ಆಡಳಿತ ಮಂಡಳಿ ಪಣವದ ಗುರುಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಟ್ರಸ್ಟಿರು ಸಂತೋಷ್ ಜೆ ಪೂಜಾರಿ ಕೃತಿನ್ ಅಮೀನ್ ಕಿಶೋರ್ ದಂಡಕೇರಿ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ದೇವೇಂದ್ರ ಪೂಜಾರಿ ಸದಸ್ಯರು ಕುಡ್ಲ ಮೆಸ್ಕಾಂ ಗುರುಕಾರ್ಯರು ಹರೀಶ್ ಕುಮಾರ್ ಪಿಕೆ ಗೌರವಿ ರಾಜಶೇಖರ್ ದೀಪಕ್ ಪೂಜಾರಿ ಬೊಕ್ಕ ರಡ್ಡು ಸಮಿತಿನ ಸದಸ್ಯರು ಈ ಪೊರ್ತುಡಿತ್ತೇರು. ಶ್ರದ್ಧೆಯ ಶ್ರಮ ಕರ್ನಾಟಕ ಜನತೆಯ ಆಶೀರ್ವಾದದಿಂದ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಸಮಾಜ ಸೇವನದ ಯೋಗ ಭಾಗವನ್ನು ನಿಮ್ಮ ಪಾಲಿಗೆ ತಾಯಿ ಅನುಗ್ರಹ ಮಾಡಿಕೊಟ್ಟಿದ್ದಾಳೆ. ತಾಯಿಯ ಸಂದಲ್ಲಿ ಪ್ರಸಾದ ವಸೂಲಿ ಬ್ರಹ್ಮಶ್ರೀ ನಾರಾಯಣ ಗುರುವರೆಯರು ಗೋಕರ್ಣಾಧೀಶ್ವರ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಸುಖಿಲ ಪುಣ್ಯಕಾಲದಲ್ಲಿ ವಿಶೇಷವಾದಂತಹ ಪವಿತ್ರವಾದಂಥ ದೇವ ಸನ್ನಿಧಿಯಲ್ಲಿ ದೇವಸ್ಥಾನದ ಗುರುಹಿರಿಯರು ಮತ್ತು ಶಕ್ತಿ ದೇವತೆ ಭುವನೇಶ್ವರಿ ಶಾರದೆ ಎಲ್ಲ ಕೂಡ ನನಗೆ ಕಲಿಸ್ಕೊಂಡಿದೆ. ನನಗೆ ಬರೋಂಥ ಪರಿಸ್ಥಿತಿ ಇರಲಿಲ್ಲ. ನನ್ನ ಏಕಾಏಕಿ ನಾನು ಅಸ್ಸಾಮಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿಂದ ಬರಬೇಕಾದ್ರೆ ಹೈದ್ರಾಬಾದಲ್ಲಿ ಬಂದು ನನ್ನ ಫ್ಲೈಟ್ ಹಿಡಿತು. ನಾನು ಇಲ್ಲಿಗೆ ಬರೋಕ್ಕೆ ಅವಕಾಶನೇ ಇರಲಿಲ್ಲ. ನನ್ನ ಫ್ಲೈಟೇ ಇಲ್ಲಿಗೆ ಬರೋಕ್ಕೆ ಆಗ್ತಿರಲಿಲ್ಲ. ನನ್ನ ಸ್ನೇಹಿತರಿಗೆ ಫೋನ್ ಮಾಡಿದ ತಕ್ಷಣ 5 ನಿಮಿಷಕ್ಕೆ ನನಗೆ ಸ್ಪೆಷಲ್ ಫ್ಲೈಟ್ ಕಳಿಸ್ಬೇಕು. ಸೊ ಇಲ್ಲಿಗೆ ಬಂದು ದೇವರ ದರ್ಶನ ಮಾಡಿದ್ದೀನಿ ಅಂದರೆ ಈ ದೇವರೇ ನನ್ನನ್ನು ಇಲ್ಲಿಗೆ ಕರ್ಸ್ಕೊಂಡಿದ್ದಾರೆ. ಅದರಿಂದ ಇದೊಂದು ದೊಡ್ಡ ಭಾಗ್ಯ. ಸೊ ಎಲ್ಲರೂ ಕೂಡ ಈ ರಾಜ್ಯದ ಜನತೆಗೆ ಒಂದು ಇತಿಹಾಸವುಳ್ಳಂಥ ನಾರಾಯಣ ಗುರು ಸ್ಥಾಪನೆ ಮಾಡಿದಂಥ ಇದೊಂದು ದೇವಸ್ಥಾನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲಿಂದನೂ ಜನಾರ್ದನ ಪೂಜಾರಿಯವರು ನನಗೆ ಈ ದೇವಸ್ಥಾನ ಈ ಇತಿಹಾಸದ ಬಗ್ಗೆ ನೀನು ಬರಲೇಬೇಕೇ ಅಂತ ಭಾಳ ಸತಿ ನಾನು ಹೇಳಿ ಬಂದು ಹೋಗ್ತಿದ್ದೆ. ಆದರೆ ದಸರಲ್ಲಿ ಬರೋಂಥ ಭಾಗ್ಯ ಸಿಕ್ಕಿರಲಿಲ್ಲ. ಈ ಕಣ್ಣಲ್ಲಿ ನೋಡಿ ಇದನ್ನು ವೈಭವನ ನೋಡಿಕೊಂಡು ಭಾಳ ಸಂತೋಷ ಆಯಿತು. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಐತಿಹಾಸಿಕವಾದಂಥ ಧಾರ್ಮಿಕ ಪ್ರವಾಸಿ ಕೇಂದ್ರ ಇದು. ಎಲ್ಲರೂ ಕೂಡ ಇಲ್ಲಿರುವಂಥ ಎಲ್ಲ ಭಕ್ತಾದಿಗಳಿಗೆ ಈ ಭಾಗದ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ಆ ಭಗವಂತನಲ್ಲಿ ಆ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮಾತಾ ಧರ್ಮದಕ್ಲಿನ 11 ಪೋಪನ ಕೆಲಸವನ್ನು ಇಲ್ಲದೆ ಯಜಮಾನಿರ ಮಲ್ಪೊಡುಂದು ರಾಜ್ಯದ ದುಂಬುದ ಮಂತ್ರಿ ಬಿ ರಮನಾಥ್ ರೈ ಬಂತೇರು ಸಿದ್ದಕಟ್ಟೆ ದಸರೋಡು ನಡತ್ನ 2ನೇ ದಿನದ ಸಭಾ ಕಾರ್ಯಕ್ರಮಟು 6 ಪಾತೇರಿಯರು. ಬಂಟ್ವಾಳ ತಾಲೂಕದ ಸಾರ್ವಜನಿಕ ಶ್ರೀ ಶಾರದೋತ್ಸವ ಆಚರಣಾ ಸಮಿತಿ ಸಿದ್ದಕಟ್ಟೆ ವಲಯದ ನೆರಳಿಗೆ ನಡತ್ನ 2 ದಿನದ ಸಿದ್ದಕಟ್ಟೆ ದಸರೋಡು 2ನೇ ದಿನ ಧಾರ್ಮಿಕ ಸಭೆ ಆಚರಣೆ ಮಲ್ತಿದ್ದೇರು. ಸಮಿತಿದ ಮರ್ಯಾದೆ ಗುರುಕಾರ್ಯರು ರಾಜ್ಯದ ದುಂಬುದ ಮಂತ್ರಿ ಬಿ ರಮನಾಥ್ ರೈ ಗುರುಕಾರ್ಮೇಡ್ ನಡತ್ನ ಸಭೆಟ್ ಸಮಿತಿದ ಸಂಚಾಲಕರು ಜಗದೀಶ್ ಕೊಯ್ಲಾ ಮಾತಿರಲ್ನ ಎದುಕೊಂದು ಸುರೂತ ಪಾತಿರ ಪಂಡದು ಒಂಜಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಲ್ಪಿರ ಸಹಾಯ ಸಹಕಾರ ಕೊರಕ್ನ ಸಂಘ ಸಂಸ್ಥೆಲು ಬೊಕ್ಕ ಜನನಾಯಕರನ್ನ ಬಗೆಟ್ ವಿವರ ಕುರಿಯಿರು. ರೈತ ಸಂಘದ ನಾಯಕರು ರವಿಕಿರಣ್ ಪುಣಚ ಧಾರ್ಮಿಕ ಭಾಷಣ ಮಲ್ತದು ಸಭೆ ನಡಪಾದು ಇಲ್ಲಡೆ ಮುಟ್ಟುನೆಡು ದುಂಬೆ ದೊಂಬಿ ಆಪುನಂಚ ಇತ್ತದ ಧಾರ್ಮಿಕ ಸಭೆಗಳು ನಡಪುಂಡು ಜೋಕ್ಲಿಗೆ ಒಯ್ಟ್ ಉಮೇದು ಉಂಡು ಚಾತುರ್ಪು ಉಂಡ ಐನು ಸರಿಯಾದ ಬರವು ಕೊರ್ಲಿ ಬದುಕು ಎಡ್ಡೆ ಆಪುಣೊಂದು ಪಡ್ಡೇರು. ಮೆಸ್ಕಾಂ ಸಿದ್ದಕಟ್ಟದ ಜೆಇ ಬೊಕ್ಕ ಲೈನ್ ಮ್ಯಾನ್ ನಕ್ಲಿಗೆ ಸಮ್ಮನದ ಮರ್ಯಾದೆ ಮಲ್ತೇರು. ಸಿಎ ಬ್ಯಾಂಕ್ದ ದುಂಬುದ ನಿರ್ದೇಶಕರು ಯಶೋಧರ ಶೆಟ್ಟಿಗರ್
ನೇಳ್ಯ ಕುಮೇರ್ ಕೊರಗಜ್ಜ ಕಟ್ಟಿದ ಮರ್ದದ ಪಂಡಿತರು ವಿಶ್ವನಾಥ ಪೂಜಾರಿ ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತಿರು. ಬಿ ರಮಣತ್ರೈ ಗುರ್ಕಾರ್ಮೆದ ಪಾತ್ರ ಪಂಡದು ಮಾತಾ ಜಾತಿ ಧರ್ಮದ ಜನಕ್ಲೆಯನ್ನು ಪತ್ತೊಂದು ಕೋಪನ ದೇಶ ಭಾರತ. ಜಗತ್ತು ಒಂಜಿ ಕುಟುಂಬ ಅಂದು ನಮ್ಮ ಹಿರಿಯರು ಮಲ್ತಿದ್ರು. ಮಾತಾ ಧರ್ಮದ ಕ್ಲಿನ ಪತ್ತೊಂದು ಕೋಪನ ಕೆಲಸ ಇಲ್ಲದ ಯಜಮಾನಿರು ಮಲ್ಪುಡು. ಕಾರ್ಯಕ್ರಮ ಮಾತೆರಲ್ನ ಕೈ ಬೀಜದ ಲೆಪ್ಪುನಂಚಾವುಡು ಪಂಡೇರು. ಕೃಷ್ಣಪ್ರಸಾದ್ ಅಸ್ರಣ್ಣ ಕುಪ್ಪೆ ಪದವು ಮಾವಂತೂರು ದೇವಸ್ಥಾನದ ಆಡಳಿತದಾರ ಪದ್ಮರಾಜ್ ಬಲ್ಲಾಳ್, ಜಕ್ರಿಬೊಟ್ಟು ಗಣೇಶೋತ್ಸವ ಸಮಿತಿ ಗುರುಕಾರ್ಯರು ಪದ್ಮಶೇಖರ್ ಜೈನ್, ತುಂಬೆ ಮಹಾಲಿಂಗೇಶ್ವರ ದೇವಸ್ಥಾನದ ಗುರುಕಾರ್ಯರು ಚಂದ್ರಪ್ರಕಾಶ್ ಶೆಟ್ಟಿ, ಲಯನ್ಸ್ ಕ್ಲಬ್ ರಾಯಿ ಸಿದ್ದಕಟ್ಟೆದ ಗುರುಕಾರ್ಯರು ಚಂದಪ್ಪ ಮೂಲ್ಯ, ಸಿದ್ದಕಟ್ಟೆ ಕಾಲೇಜ್ ಪ್ರಿನ್ಸಿಪಾಲರು ಹರಿಪ್ರಸಾದ್ ಶೆಟ್ಟಿ, ಬಂಟ್ವಾಳದ ವಕೀಲರು ಅಶ್ವಿನ್ ಕುಮಾರ್ ರೈ, ಸಿದ್ದಕಟ್ಟೆ ಸಿಎ ಬ್ಯಾಂಕ್ ಗುರುಕಾರ್ಯರು ಪ್ರಭಾಕರ, ಬಂಟ್ವಾಳ ನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ಬೇಬಿ ಕುಂದರ್, ಲಯನ್ಸ್ ಕ್ಲಬ್ ಹಿರಿಯ ಅಧಿಕಾರಿ ವೆಂಕಟೇಶ್ ಹೆಬ್ಬಾರ್, ರೋಟರಿ ಕ್ಲಬ್ ಲೊರೆಟಾ ಹಿಲ್ಸ್ ಗುರುಕಾರ್ಯರು ವಿಜಯ ಫರ್ನಾಂಡಿಸ್, ಸಂತೋಷ್ ಕುಮಾರ್ ಶೆಟ್ಟಿ ವಿಜಯ ಬ್ಯಾಂಕ್ ಬಿನ್ನರಾದ ಪಾಲತಂದಿರು. ಸಿದ್ದಕಟ್ಟೆ ಶಾರದೋತ್ಸವ ಸಮಿತಿ ಗುರುಕಾರ್ಯರು ಸೀತಾರಾಮ ಶೆಟ್ಟಿ ಅಂಗರ ಕುಮೇರ್ ಬೊಕ್ಕ ಕಾರ್ಯಂತಿರು ನವೀನ್ ಎಂ ಮಂಜಿಲ ಬೊಕ್ಕ ಪದಾಧಿಕಾರಿಗಳು ಈ ಪೊರ್ತುಡಿತ್ತೇರು. ಸುಮಾರು 7 ವರ್ಷದ ಪಿರವಡು ಈ ಊರದ ಮಾತಾ ಹಿರಿಯಕಲ್ನ ಕಿರಿಯಕಲ್ನ ಸಹಕಾರದೊಟ್ಟಿಗೆ ರಮನಾಥ್ ರೈಕಲ್ನ ಮಾರ್ಗದರ್ಶನದೊಟ್ಟಿಗೆ ಪ್ರಾರಂಭ ಆಯಿನಂಚಿನ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಾಜದ ಬೇತೆ ಬೇತೆ ಕೆಲಸಲೆಡು ಸೇವೆಲೆಡು ತೊಡಗಿಸಬಂದು ಸಮಾಜಮುಖಿಯಾಯಿನ ಕೈಂಕರ್ಯಲಿನ ಮಲ್ತೊಂದು ಶಾರದೋತ್ಸವ ಎಂಚ ಅಂದು ಪಂಡ ಈ ವ್ಯವಸ್ಥೆಗೆ ನಮ್ಮೊಟ್ಟಿಗೆ ಈ ಊರದ ಬೇತೆ ಬೇತೆ ಸಂಘ ಸಂಸ್ಥೆಗಳು ಊರದ ಬೇತೆ ಬೇತೆ ಮಹನೀಯರು ಮಾತೆರ್ಲ ಕೈ ಜೋಡಿಸವನ ಮೂಲಕ ಒಂಜಿ ರಾಜಕೀಯದ ಅಂಟಿಜ್ಜಂದೆ ಸರ್ವ ಜನಕ್ಕಲೆಲ್ಲ ಒಟ್ಟುಗದೆ ತಂದು ಸರ್ವ ಧರ್ಮದಕ್ಲೆಲ್ಲ ಒಟ್ಟುಗದೆ ತಂದು ಮಲ್ಪಣಂಚನ ಪೊರ್ಲುದ ಕಾರ್ಯಕ್ರಮ ಸಿದ್ಧಕಟ್ಟೆದ ಶಾರದೋತ್ಸವ ಪನ್ಪಣಂಚನ ಯಾವತ್ತು ಧಾರ್ಮಿಕ ಸಭೆಗಳು ಮುಗಿದ ನಂತರ ಹೊರಗಡೆ ಹೋದಾಗ ಇಡೀ ಆ ಧಾರ್ಮಿಕ ಸಭೆಯಲ್ಲಿ ಸಿಕ್ಕಿದಂತ ಒಳ್ಳೆಯ ವಿಚಾರಗಳನ್ನು ಅನುಸರಿಸುವಲ್ಲಿ ಮತ್ತು ಸದೃಢ ಭಾರತವನ್ನು ನಿರ್ಮಿಸಲಿಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗಬೇಕು. ಆಗ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಮುದಾಯದ ಅಥವಾ ಧಾರ್ಮಿಕ ಸಭೆಗಳು ಯಾವ ಸಂದೇಶವನ್ನು ಕೊಡ್ತಾ ಇದೆ ಅಂತ ಕೇಳಿದ್ರೆ, ಆ ಸಮಾವೇಶ ಮುಗಿಸಿ ಮನೆ ತಲುಪುದ್ರ ಒಳಗಡೆ ದೊಂಬಿ ಆಗ್ತಕ್ಕಂಥ ರೀತಿಯಲ್ಲಿ ವಿಚಾರಧಾರೆಗಳನ್ನ ಹರಿಬಿಡ್ತಕ್ಕಂಥದ್ದು ಬಹಳ ನೋವು ತರ್ತಕ್ಕಂಥ ವಿಚಾರ. ಇವತ್ತು ನಮ್ಮ ಸಮುದಾಯದಲ್ಲಿ ಅಥವಾ ನಮ್ಮ ಸಮಾಜ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಾವೆಲ್ಲರೂ ಕೂಡ ಬಹಳ ಒತ್ತಡವನ್ನು ಅವರಿಗೆ ಆಗ್ತಾ ಇದ್ದೇವೆ. ನೀನು ಇಂಜಿನಿಯರ್ ಆಗಬೇಕು, ಒಂದು ಒಳ್ಳೆಯ ಉದ್ಯೋಗವನ್ನ ಪಡಿತಕ್ಕಂಥ ಕೆಲಸಕ್ಕೆ ನೀನು ಹೋಗ್ಬೇಕು ಅಂತ ನಾವು ಪ್ರತಿಯೊಬ್ಬರು ಕೂಡ ಅವರ ಮಕ್ಕಳ ವಿದ್ಯಾಭ್ಯಾಸ ಬಯಸ್ತಾ ಇದ್ದೇವೆ. ಆ ಮಕ್ಕಳಿಗೆ ಯಾವ ರೀತಿಯ ಸ್ಕಿಲ್ ಇದೆ, ಯಾವುದರಲ್ಲಿ ಅವರಿಗೆ ಆಸಕ್ತಿ ಇದೆ, ಅದರಲ್ಲಿ ಮತ್ತು ಜೊತೆಗೆ ಅವರು ರಾಜಕಾರಣದಲ್ಲೂ ಮುಂದುವರಿಬಹುದು, ಇಂಡಸ್ಟ್ರಿಗಳನ್ನು ಮಾಡಬಹುದು. ಅವರಿಗೆ ಮುಕ್ತ ಅವಕಾಶ ಇದೆ. ಅವರಿಗಿರ್ತಕ್ಕಂಥ ಸ್ಕಿಲ್ಲಿಗೆ ಅನುಗುಣವಾಗಿ ತಾವು ವಿದ್ಯಾಭ್ಯಾಸವನ್ನು ಅವರಿಗೆ ಕೊಟ್ಟರೆ ಅವರ ಬದುಕು ಹಸನ ಆಗ್ತದೆ. ನಮ್ಮ ದೇಶ ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಭಾಷೆ ಜನ ಇಪ್ಪಂಚನ ಮಲ್ಲ ದೇಶ ಭಾರತ. ಮಾತಾ ಜಾತಿ, ಮಾತಾ ಧರ್ಮ, ಮಾತಾ ಭಾಷೆ ದಾಖಲೆ ಪತ್ತೊಂದು ಪೋಪನಂಚಿನ ಜನಕುಲಿ ಪ್ರದೇಶ ಭಾರತಕ್ಕೆ ಹೋಲಿಕೆ ಮಾಲ್ಪಂಚ ಕುಡಂಜಿ ದೇಶ ಜಗತ್ತಲ್ಲಿ ಒಂಜಿ ದೇಶ ಅಲ್ಪ ಧರ್ಮ ಜನ ಇಪ್ಪರು, ಒಂದು ಭಾಷೆ ಜನ ಇಪ್ಪರು, ಒಂಜಿ ಸಿದ್ಧಾಂತ ಜನ ಇಪ್ಪರು. ಅಂಡ ನಮ್ಮ ದೇಶ ಅಂಚತ್ ಅನೇಕತೆಯಲ್ಲಿ ಏಕತೆ ಕಂಡಂತ ಭಾರತ ಜಗತ್ತು ಒಂಜಿ ಕುಟುಂಬ. ಆ ಕುಟುಂಬದ ಮಾತಾ ಜಾತಿ ಧರ್ಮ ಭಾಷೆ ದಾಖಲೆ ನಮ್ಮ ಕುಟುಂಬ ಸದಸ್ಯರಿಂದ ನಮ್ಮ ಹಿರಿಯಾಕಲು ನಂಗೆ ಪಂತೇನೆ ಆ ಇದ್ದು ಮಲ್ಲ ಒಂಜಿ ಉದಾತ್ತವಾಯಿ ನಂಚ ದೇಹ ಕುಡಂಜಿ ಇಜ್ಜಿ ಬಣ್ಣ ಪಾತ್ರ ಪಂಡ್ರೆ ಅಪೇಕ್ಷೆ ಒಂದು ಜನಕುಲೆ ದುಡ್ಡು ಪಾಡ್ದು ಸರ್ಕಾರದ ಅನುದಾನಗೂ ಕೈ ನೀರಂದೆ ದೇವಸ್ಥಾನ ಕಟ್ಟದ ನಾವು ನಿಜಕ್ಕುಲ ದೇವಿನ ಅನುಗ್ರಹ ಅಂದು ಬಿಜೆಪಿ ಶಾಸಕರು ಅರವಿಂದ ಬೆಲ್ಲದ ಪಂತೇರು ಕಾಪು ಪೊಸ ಮಾರಿಗುಡಿಟ್ಟು ಆರ ಮಾಧ್ಯಮದ ಕ್ರೀಡಾ ಪಾತೇರಿಯರು. ಬಿಜೆಪಿ ಶಾಸಕರು ಅರವಿಂದ ಬೆಲ್ಲದ ಕಾಪು ಪೊಸ ಮಾರಿಗುಡಿ ದೇವಸ್ಥಾನದ ಮಾರ್ನಿಮಿ ಉಚ್ಚೆಗೂ ಬುಧವಾರ ರಾತ್ರಿ ಬತ್ತಿತ್ತೇರು. ಶ್ರೀ ಮಾರಿಯಮ್ಮ ಬುಕ ಉಚ್ಚಂಗಿ ದೇವಿಗೆ ಪ್ರಾರ್ಥನೆ ಮಲ್ತದ ಇಂಬುನಟ್ಟೊಂಡಿರು. ಕ್ಷೇತ್ರದ ನಿಲಟ್ಟು ಕಾಪುದ ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಬೆಲ್ಲದರಿಗೆ ಮರ್ಯಾದೆ ಮಲ್ತೇರು. ಕಾಪುದಮ್ಮನ ಪ್ರಸಾದನು ಅರೆಗೆ ಈ ಪೊರ್ತುಡು ಕೊರಿಯರು. ದುಮ್ಮದ ಮಂತ್ರಿ ಬಿ ನಾಗರಾಜ್ ಶೆಟ್ಟಿ ಕಾಪು ಮಾರಿಯಮ್ಮ ಕ್ಷೇತ್ರದ ಬಗ್ಗೆ ಶಾಸಕರಿಗೆ ಮಾಹಿತಿ ಕೊರಿಯರು. ಅರವಿಂದ ಬೆಲ್ಲದ ಮಾಧ್ಯಮದೊಟ್ಟುಕು ಪಾತಿರ್ದು ಮಹಾನವಮಿ ವಿಜಯದಶಮಿಗೆ ತಾನು ಇಡೆಗೆ ಬತ್ತದು ಕಾಪು ಮಾರಿಯಮ್ಮನ ಇಂಬು ನಟ್ಟೊಂದೆ ಸಮಾಜಡು ವಾರೀತಿ ದೇವಿ ದೇವೇರು ಪರಿವರ್ತನೆ ಮಲ್ತದು ದಾನ ಧರ್ಮ ಮಲ್ಪೆರ ಜನ ಬೆರಿಸಾಯ ಕೊರ್ಪೆರು ಪನ್ಪ್ರೇನ ಈ ಕ್ಷೇತ್ರಡು ತೂಪ ಜನಕುಲೇ ದುಡ್ಡು ಪಾಡ್ದು ಸರ್ಕಾರದ ಅನುದಾನವು ಕೈ ನೀರಂದೆ ದೇವಸ್ಥಾನ ಕಟ್ಟದ್ ನಾವು ನಿಜಕ್ಕುಲ ದೇವಿ ಅನುಗ್ರಹ ಅಂದು ಅರವಿಂದ ಬೆಲ್ಲದ ಪಂಡೇರು.
ವಿಜಯದಶಮಿಯ ಮಹಾನವಮಿಯಂದು ವಿಶೇಷವಾಗಿ ಕಾಪುವಿನ ಹೊಸ ಮಾರಿಯಮ್ಮನ ದೇವಸ್ಥಾನದ ಗುಡಿಗೆ ಬಂದು ಇಲ್ಲಿ ಮಾರಿಯಮ್ಮನ ದರ್ಶನ ಒಳ್ಳೆ ರೀತಿಯಿಂದ ಆಯಿತು. ಭಾಳ ಅಂದರೆ ಭಾಳ ಉತ್ತಮವಾದ ವಾತಾವರಣ, ಉತ್ತಮವಾದ ವೈಬ್ರೇಷನ್ಸು ಈ ದೇವಸ್ಥಾನದಲ್ಲಿದೆ. ದೇವಿಯ ಮುಖದಲ್ಲಿ ಅತ್ಯದ್ಭುತವಾದ ಕಳೆ, ಅತ್ಯದ್ಭುತವಾದ ವಾತಾವರಣ ಅಲ್ಲಿ ಆ ಸನ್ನಿಧಿಯಲ್ಲಿ, ಈ ಗುಡಿಯ ಸನ್ನಿಧಿಯಲ್ಲಿ ಐತಿ. ಇದನ್ನು ಕಟ್ಟಲಿಕ್ಕೆ ಸುಮಾರು 83 ಕೋಟಿಯಷ್ಟು ದುಡ್ಡನ್ನು ಸಾಮಾನ್ಯ ಜನರು ಯಾವುದೇ ರೀತಿ ಕೇಳಾರ್ದ ಕೊಟ್ಟಿದ್ದಾರೆ ಅಂಥೇಳಿ ಕೇಳಿ ಭಾಳ ಅಂದರೆ ಭಾಳ ಆಶ್ಚರ್ಯ ಹಾಗೂ ಸಂತೋಷ ಕೂಡ ಆಯಿತು. ನಮ್ಮ ಸಮಾಜದಲ್ಲಿ ದೇವರು ಯಾವ ರೀತಿ ಮನಸ್ಸಿನಲ್ಲಿ ಪರಿವರ್ತನೆ ಮಾಡಿ ಜನರಿಗೆ ದಾನ ಧರ್ಮ ಮಾಡಲಿಕ್ಕೆ ಹಚ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಒಳ್ಳೆ ಕೆಲಸ ಮಾಡಲಿಕ್ಕಂತರ ಜನ ಹೇಗೆ ಬೆಂಬಲ ಕೊಡ್ತಾರೆ ಅನ್ನೋದಕ್ಕೂ ಕೂಡ ಇದೊಂದು ದೊಡ್ಡ ಉದಾಹರಣೆ. ಈ ಮಾದರಿಯಲ್ಲಿ ಎಲ್ಲ ಧರ್ಮದರ್ಶಿಗಳು ಇಲ್ಲಿ ಕಟ್ಟಿದಂಥ ಕೈ ಕೂಡಿಸಿದವ್ರು ಎಲ್ಲರೂ ಕೂಡ ಒಂದೇ ಒಂದು ರೂಪಾಯಿ ಕೂಡ ಆ ಕಡೆ ಈ ಕಡೆ ಹೋಗ್ದಂಗೆ, ದುಡ್ಡು ಯಾವುದೇ ರೀತಿಯಿಂದ ಪೋಲಾಗ್ದಂಗೆ, ದುಡ್ಡು ತಪ್ಪು ಕೈಗೆ ಹೋಗ್ದಂಗೆ ಇಷ್ಟು ಒಳ್ಳೆ ರೀತಿಯ ದೇವಸ್ಥಾನ ಏನು ಮಾಡಿದಾರಲ್ಲ, ಇದು ಹಿಂದಿನ ಸಮಯದಲ್ಲಿ ರಾಜ ಮಹಾರಾಜರು ಏನು ಮಾಡ್ತಿದ್ರಲ್ಲ ಆ ಸ್ಥಾನಕ್ಕಿಂತ, ಆ ಕೆಲಸಕ್ಕಿಂತ ಕಡಿಮೆದ್ದಲ್ಲ ಅದು. ಎಂಆರ್ಪಿಎಲ್ ಸಂಸ್ಥೆ ಬೋಡಾಯಿನಾಥ್ ಸಾಮಾಜಿಕ ಕಾರ್ಯಗಳು ಕೊಡುಗೆ ಕೊರೊಂದುಂಡು ಸುರತ್ಕಲ್ ಹಿಂದೂ ವಿದ್ಯಾದಾಯಿನಿ ಸಂಘದ ಗುರುಕಾರ್ಯರು ಜಯಚಂದ್ರ ಹತ್ವಾರ್ ಪಂತೇರ್. ಎಂಆರ್ಪಿಎಲ್ ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮದ ಲೆಕೊಡು ಬೀದಿ ನಾಟಕ ಪಂತ ಉದಿಪನ ಮಲ್ತದ ಅರ್ಪಾತೇರಿಯರು. ಕುಡ್ಲದ ಎಂಆರ್ಪಿಎಲ್ ಸಂಸ್ಥೆದ ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮದ ಲೆಕೊಡು ಸುರತ್ಕಲ್ ಗೋವಿಂದಾಸ್ ಕಾಲೇಜ್ ಕುಡ್ಲ ವಿಶ್ವವಿದ್ಯಾನಿಲಯ ಮಟ್ಟದ ಬೀದಿ ನಾಟಕ ಪಂತ ಆಟಣೆ ಮಲ್ತಿದ್ದಾರೆ. ಸುರತ್ಕಲ್ ಹಿಂದೂ ವಿದ್ಯಾದಾಯಿನಿ ಸಂಘದ ಗುರುಕಾರ್ಯರು ಜಯಚಂದ್ರ ಹತ್ವಾರ್ ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿರದು. ಎಂಆರ್ಪಿಎಲ್ ಸಂಸ್ಥೆ ಬೋಡಾಯಿನಾಥ್ ಸಾಮಾಜಿಕ ಕಾರ್ಯಗಳು ಸೇರೊಂದು ಕೊಡುಗೆ ಕೊರೊಂದುಂಡು ಎಂಕಲ ಕಾಲೇಜುಗಳ ದಿಂಜ ಕೊಡುಗೆ ಕೊಡುತ್ತುಂದು ಪಂಡೇರು. ಎಂಆರ್ಪಿಎಲ್ ಸಂಸ್ಥೆದ ಸಿಎಸ್ಆರ್ ವಿಭಾಗದ ಜನರಲ್ ಮ್ಯಾನೇಜರ್ ಪ್ರಶಾಂತ್ ಬಾಳಿಗ ಪಾತಿರದು. 200 ಶಾಲೆ ಕಾಲೇಜಿಗೆ ತಂಡಸ್ ಕಟ್ಟಾದ ಕೊಡ್ದಿತ್ತು ನಿರ್ಮಲದ ಬಗ್ಗೆ ಪ್ರಾಮುಖ್ಯತೆ ಕೊರೊಂದುಂಡು ಪಂಡೇರು. ಬೀದಿ ನಾಟಕಡು ಒರಂಬ ಕೂಟ ಪಾಲ್ದೆತುಂಡು. ಬೆಸೆಂಟ್ ಕಾಲೇಜಿಗೆ 1ನೇ ಇನಾಮು, ವಿವೇಕಾನಂದ ಕಾಲೇಜು ಪುತ್ತೂರು 2ನೇ ಇನಾಮು ಗೆಂದಳು. ಎಂಆರ್ಪಿಎಲ್ ಸಂಸ್ಥೆದ ಸಿಎಸ್ಆರ್ ವಿಭಾಗದ ಕೇಶವ ಪಾಟಾಲಿ, ಕಾಲೇಜ್ ನಿರ್ದೇಶಕರು ರಮೇಶ್ ಭಟ್ ಬೊಕ್ಕ ಪ್ರಿನ್ಸಿಪಾಲರು ಹರೀಶ್ ಆಚಾರ್ಯ ಕಾರ್ಯಕ್ರಮ ಇತ್ತು. ಇವತ್ತಿನ ದಿವಸಕ್ಕೆ ಆಲ್ಮೋಸ್ಟ್ ಹೆಚ್ಚಿನ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇದೆ. ಹಾಗೆ ನಮ್ಮ ದೇಶವು ಓಪನ್ ಡೆಫಿಕೇಶನ್ ಫ್ರೀ ಅಂತ ಆಗಿದೆ ಈಗ. ಅಂದ್ರೆ ಯಾರು ಕೂಡ ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಟಾಯ್ಲೆಟ್ ಅನ್ನು ಕಟ್ಟಿಕೊಡಬೇಕು. ಸರ್ಕಾರದ ಕಡೆಯಿಂದ ವಿಶೇಷವಾದ ಹಲವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅದನ್ನು ಕೂಡ ನಾವು ಕಟ್ಟಿಕೊಟ್ಟಿದ್ದಾರೆ. ಆದರೆ ಟಾಯ್ಲೆಟ್ ಕಟ್ಟಿದ ಕೂಡಲೇ ಅದು ಚೇಂಜ್ ಆಗುದಿಲ್ಲ. ಯಾಕಂದ್ರೆ ಮನೋಭಾವ ನೀವು ನೋಡಿರ್ಬೇಕು. ಈಗಲ್ಲ ಸುಮಾರು 7-8 ವರ್ಷ ಮುಂಚೆ ಹೊಸದಾಗಿ ಮನೆಗಳೆಲ್ಲ ಟಾಯ್ಲೆಟ್ ಕಟ್ಟಿಕೊಟ್ಟಾಗ ಹೆಚ್ಚಾಗಿ ಗ್ರಾಮೀಣ ಪ್ರದೇಶಕ್ಕೆ ಬೇಕಂದ್ರೆ, ಯಾಕಂದ್ರೆ ಸಣ್ಣಕ್ಕಿಂತ ಅವರಿಗೆ ಟಾಯ್ಲೆಟ್ ಯೂಸ್ ಮಾಡೇ ಗೊತ್ತಿಲ್ಲ. ಅವ್ರು ಯಾವುದು ಮನೆವರೆಗೆ ಹಿಂದೆ ಎಲ್ಲ ಕಾಡ ಹತ್ರ ಹೋಗ್ಬಿಟ್ಟೆ ಮಾಡಿ ಅಭ್ಯಾಸ ಇದ್ರಿಂದ ಮನೆಯಲ್ಲಿ ಟಾಯ್ಲೆಟ್ ಕಟ್ಟಿಕೊಟ್ಟದನ್ನ ಸ್ಟೋರ್ ರೂಮ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಕೆಲವು ಹಳ್ಳಿ ಪ್ರದೇಶಗಳೆಲ್ಲ. ನಮಗೆ ತುಂಬಾ ಆಶ್ಚರ್ಯ ಅನಿಸ್ಬೋದು ಇಂಥದ್ದು ಆಗ್ತದೆ ಅಂತ ಹೇಳ್ಬಿಟ್ಟು. ಬಟ್ ದಟ್ ವಾಸ್ ರಿಯಾಲಿಟಿ ಇನ್ ಇಂಡಿಯಾ. ಬಟ್ ಇವತ್ತಿಗೆ ಪ್ರತಿ ವರ್ಷ ಒಂದು ಹೇಳಿ ಅಥವಾ ನಾವು ಇದು ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮುಟ್ಟಿಸುವುದರಿಂದ ಅದನ್ನು ಸಾಕಷ್ಟು ಮಟ್ಟಿಗೆ ಬದಲಾವಣೆ ಆಗಿದೆ. ಒಳ್ಳೆ ಫುಡ್ ಆದ್ರೆ ಒಳ್ಳೆ ವಿಚಾರಗಳು ಮನಸ್ಸಿಗೆ ಹೋಗ್ತದೆ, ದೇಹಕ್ಕೆ ಒಳ್ಳೆ ಕಸುವು ಬರ್ತದೆ, ಮತ್ತೆ ವಿಸರ್ಜನೆ. ಫುಡ್ಡೇ ಸರಿಯಿಲ್ಲ ಅಂತ ಆದ್ರೆ ಅದರಿಂದ ಆಗುವ ಇಂಪ್ಯಾಕ್ಟ್, ನಮಗೆ ಮನಸ್ಸಿಗೆ ಆಗುವ ಇಂಪ್ಯಾಕ್ಟ್ ಅದು ನೆಗೆಟಿವ್ ಆಗಿರ್ತದೆ. ದೇಹದ ಕಸು ಅಂದ್ರೆ ಏನು ಒಳ್ಳೆಯದು ಬಲ ಬರಬೇಕು, ಅದಕ್ಕೂ ಸಹ ಬಲವೂ ಇರೋದಿಲ್ಲ. ಹಾಗಾಗಿ ನಮ್ಮ ತಿಂದದ್ದು ಎನ್ನುವಂಥದ್ದನ್ನು ಒಂದು ಟೆಕ್ನಿಕ್ಸ್. ನಮ್ಮ ದೇಹ ಮಾತ್ರ, ಹೊರಗಿನ ದೇಹ ಮಾತ್ರ ಚಂದ ಇಟ್ಟು ಸುಂದರ ಇಟ್ಟುಕೊಂಡು ಪ್ರಯೋಜನ ಇಲ್ಲ. ಆಂತರಿಕವಾಗಿಯೂ ನಾವು ಚೆನ್ನಾಗಿರ್ಬೇಕು. ಅದಕ್ಕೆ ಮುಖ್ಯವಾಗಿ ನಮ್ಮ ಸಮಾಜ, ನಮ್ಮ ಸುತ್ತಮುತ್ತಲಿನ ವ್ಯವಸ್ಥೆಗಳು ಅದು ಸ್ವಚ್ಛವಾಗಿದ್ರೆ ಆಗ ನಮ್ಮ ಥಾಟ್ಸ್ ಅದೇ ರೀತಿಯಲ್ಲಿ ಚೆನ್ನಾಗಿ ವೈಬಿಂಗ್ ಇರ್ತದಲ್ಲ, ಚೆನ್ನಾಗಿರ್ತದೆ. ಮಾರ್ನೆಮಿ ಸರ್ವಧರ್ಮದಕ್ಲು ಪಾಲ್ದೆತೊನ್ನ ಪರ್ಬಾಂದ್ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ ಪಂತಿರು. ಕಾಪು ಪೊಸ ಮಾರಿಗುಡಿ ದೇವಸ್ಥಾನಡು ರಕ್ಷಣಾಪುರ ಜವನಿರು ನಡಪಾಯಿನ ಕಾಪು ಪಿಲಿ ಪರ್ಬದ ಉದಿಪನ ಲೇಸಿದ ಅರ್ಪಾತೇರಿಯರು. ರಕ್ಷಣಾಪುರ ಜವನಿರು ಕಾಪು ಮುಕ್ಲಿನ ನೀಲಿಟ್ಟು ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಸಾರಥ್ಯಡು 3ನೇ ವರ್ಷದ ಕಾಪು ಪಿಲಿ ಪರ್ಬ ನಡೆತಡು. ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಆಡಳಿತದಾರ ಮನೋಹರ ಶೆಟ್ಟಿ ಬಿನ್ನಿರ್ನ ಓಟು ಸಿರಿಗೇಡು ಕಾಪು ಪಿಲಿ ಪರ್ಬ ಉದಿಪನ ಮಲ್ತೇರು. ಕಾಪು ಪಿಲಿ ಪರ್ಬದ ಸಾರಥಿ ವಿನಯ್ ಕುಮಾರ್ ಸೊರಕೆ ಸುರುತ ಪಾತೆರ ಪಂಡದು. ಮಾರ್ನೆಮಿದ ಉಚ್ಚೇಡು ಪಿಲಿ ಪರ್ಬನು ಒಂಜ ಅಂಗವಾದದಿ ಒಂದು ನಮ್ಮ ಸಂಸ್ಕೃತಿದ ಒಂಜ ಅಂಗ. ಆರ್ಥಿಕವಾದ ಪಿರ ಒರಿದಿನಕ್ಲೆ ಒಂದೆಟ್ಟು ಹೆಚ್ಚಾದುಲೇರು. ಅಕ್ಲಿಗೆ ಬಲ ಕುರುಪುನ ಈ ಕಾರ್ಯಕ್ರಮನು ರೈಸಾ ಒಡೊಂದು ಪಂಡೇರು.
ಮಲ್ಲಬಿನ್ನೇರು ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಐವಂಡಿ ಸೂಜ ಪಾತಿರ್ದು ಪರ್ಬದ ಕಲೆ ಉಪ್ಪುನಗ ಪಿಲಿತ ಧೀರನಾಲಿಕೆ ಎಡ್ಡೆ ಕಾರ್ಯಕ್ರಮ ಒಡಿಪು ಸೇಡು ದಕ್ಷಿಣ ಕನ್ನಡ ಜಿಲ್ಲೆಡು ಮಾರ್ನೇಮಿ ನಡೆತಂದಿತ್ತದು ಜನಾರ್ದನ ಪೂಜಾರಿಯರ್ನ ದುಂಬಾಳ್ತಿಡು ಕುದ್ರೋಡಿಡು ಜಿ ಶಂಕರ್ ದುಂಬಾಳ್ತಿಡು ಉಚ್ಚಿರಡು ದಸರಾ ನಡೆತಂದು ಪಂಡೇರು ನಾರಾಯಣ ತಂದ್ರಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು MA ಗಫೂರ್ ಇಂಚ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಗುರುಕಾರ್ಯರು ಹರಿಪ್ರಸಾದ್ ರೈ ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯರು ಸುಕುಮಾರ್ ಒಡಿಪು ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ಅಶೋಕ್ ಕುಮಾರ್ ಕೊಡವೂರು ಕಾಪು ಮಾರಿಯಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ನಡಿಕೆರೆ ರತ್ನಾಕರ್ ಶೆಟ್ಟಿ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ಕಾಪು ವಾಸುದೇವ ಶೆಟ್ಟಿ ಸೂಫ್ರಮ್ ಸೋ ಸಿನಿಮಾದ JP ತೂಮಿನಾಡ್ ಬೊಕ್ಕ ವಿನಾಯಕ ಆಚಾರ್ ಬಿನ್ನೆರಾದ ಪಾಲ್ದೆ ತೊಂಡೇರು. ರಕ್ಷಣಾಪುರ ಕಾಪು ಪಂಡ ತುಳುಟು ಮಾತರಣ ಕಾಪುಣ ಅವೇರ್ತಿ ಕನ್ನಡ ರಕ್ಷಣಾಪುರ ಪಂಪುಣಂಚಿನ ಪುದಾರೆ ಆ ಸಂಘಟನೆದ ಮುಖಾಂತರ ಈ ಕಾರ್ಯಕ್ರಮಕ್ಕೂ ಕರಿನ 3 ವರ್ಷ ತಿಂಗಳ ಚಾಲನೆ ಕೊಡೋದಿಲ್ಲ ಹೆಚ್ಚಿನ ಅಂಶ ಪಿಲಿ ಪರ್ಬ ಪಂಡ ನಮ್ಮ ಒಂಜಿ ಸಂಸ್ಕೃತಿದ ಒಂಜಿ ಅಂಗ ಇತ್ತೀಚಿನ ದಿನಟ್ಟು ಭಾರಿ ಆಕರ್ಷಣ ವಾಂಚಿನ ಪಿಲಿ ಪರ್ಬದ ಕಾರ್ಯಕ್ರಮ ನಡಪುಣು ಇಂಚಿನ ಸಂದರ್ಭಡು ನೆಟ್ ಭಾಗವಹಿಸುವನಂಚಿನಕಲು ಭಾರಿ ಆರ್ಥಿಕವಾದ ಪಿರವರ್ನಂಚಿನ ಜನಕುಲು ಅಕಲಿಗೆ ಪ್ರೇರೇಪಣೆ ಆವಡು ಪಂಪಂಚಿನ ಉದ್ದೇಶಕ್ಕೋಸ್ಕರ ಶ್ರೀದೇವಿನ ಸನ್ನಿಧಿಟ್ಟು ಒಂಜಿ ಸೇವೆ ಪಂಪದಿಸಿಡಿ ಈ ಕಾರ್ಯಕ್ರಮ ನಿಖಲ ಅಳವಡಿಸದ ನಿಖಲ್ ಮಾತ್ರ ನಿಖಲ್ನ ಆಶೀರ್ವಾದ ಬೋಡು ಪ್ರಾರ್ಥನೆ ಬೋಡು ಪಿಲಿತ ವೇಷಾನ್ ಪಂಡ ಒಂಜಿ ಧೀರ ವಾಯಿನಂಚಿನ ಒಂಜಿ ನಲಿಕೆ ಐಟ್ ನಲಿಪುನಂಚಿನ ಸಂದರ್ಭ ಅವಲ ಈ ದಸರಾ ಪರ್ವದ ಈ ಸಂದರ್ಭಡು ನವರಾತ್ರಿದ ಈ ಸಂದರ್ಭಡು ಇನಿ ಮಾತ ರೀತಿಡ್ಲ ಈ ಒಂಜಿ ಪರ್ಬದ ಒಂಜಿ ಕಳೆ ಉಪ್ಪುನಂಚಿನ ಸಂದರ್ಭಡು ಈ ಕಾಪುದ ಪಿಲಿ ಪರ್ಬ ಅನ್ನು ಪಣಪುನೇನು ಇನ್ನು ಮಾತರೆಕ್ಲ ಒಂಜಿ ಮೆರುಗು ಕೊರ್ಪುನಂಚಿನ ಸಂದರ್ಭ ಈ ಒಂಜಿ ಸ್ಪರ್ಧೆ ಕಾಪುದ ಈ ಒಂಜಿ ದೇವಸ್ಥಾನದ ಸನ್ನಿಧಿಡ ಆಪುನ ಬಾರಿ ಒಂಜಿ ಪೊರ್ಲು ಗಂಟೆದ ಒಂಜಿ ಸಂಗತಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಮಾರ್ನೆಮಿ ಬೊಕ್ಕ ದಸರಾ ಉಚ್ಚೆಯಡು 10ನೇ ಪೂಜೆಡು ಬುಧವಾರ ರಾತ್ರಿ ಬಲಿ ಉಚ್ಚೆಯ ಬೊಕ್ಕ ಬೊಳ್ಳಿ ತೇರು ನಡತಂಡು ಪುಲಮರ್ದ ಪಂಡಿತರು ಶಾಂತ ಆಚಾರ್ಯರಿಗೆ ದಸರಾ ಅಸಾಮಾನ್ಯ ಸ್ತ್ರೀ ಪುರಸ್ಕಾರ 2025 ಕೊರ್ದು ಮರ್ಯಾದೆ ಸಂದೈತ ಮಲ್ತೇರು ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವಿರ್ ಪನ್ಪ್ರ ಮಹಾ ಸಂದೇಶನು ಲೋಕಗು ಸಾರ್ದನ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ತಾಪನೆ ಮಲ್ತದನ ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಮಂಗಳೂರು ದಸರಾ 2025 ನಡೆದಿದೆ. ಬುಧವಾರ ಮಾರ್ನೆಮಿದ ಆಯುಧ ಪೂಜೆದಾನಿ 10ನೇ ದಿನದ ಪೂಜೆ ಕರೀತೇವೆ. ನಿಚ್ಚಲ ಬೇತೆ ಬೇತೆ ಹೋಮ ನಡೆದಿದೆ. 10ನೇ ದಿನ ಸರಸ್ವತಿ ಹೋಮ ನಡಪಾಯರು. ಊರ ಪರವೂರ ಭಾರಿ ಜನ ಭಕ್ತರು ಜನನಾಯಕರು ಜನಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳು ಕ್ಷೇತ್ರಗೂ ಬರೊಂದಿತ್ತಿದೆ. ಆದಿಶಕ್ತಿ ನವದುರ್ಗೆ ಬೊಕ್ಕ ಬರವುದಪ್ಪೆ ಸರಸ್ವತಿನ ಪೊರ್ಲುನು ಕಣ್ಣು ದಿಂಜತು ಒಂದುಲೇರು ಬಯ್ಯಗ್ ಸಂತೋಷಿ ಮಾತಾ ಕಲಾಮಂಟಪಡು ಒಂಜಿಡ್ದೊಂಜಿ ಬಿಗುತ ಕೂಟುಲೆಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡ್ದು ಬತ್ತಿದೆ. ವಿಶೇಷ ಸಾಧನೆ ಮಲ್ತನ ಪೊಂಜಲೆಯನ್ನು ಗುರುತ ಮಲ್ತದು ದಸರಾ 2025 ಕೊಡು ನಿಚ್ಚಲ ಅಸಾಮಾನ್ಯ ಸ್ತ್ರೀ ಪುರಸ್ಕಾರ ಕೊರೊಂದಿತ್ತದು. ಈ ದಿನ ಪುಲಮರ್ದ ಪಂಡಿತರು ಶಾಂತ ಆಚಾರ್ಯ ಮೇರೆಗೆ ಬಿನ್ನೇರು ಬೊಕ್ಕ ಕ್ಷೇತ್ರದ ಪದಾಧಿಕಾರಿಗಳು ಇತ್ತದು ದಸರಾ ಅಸಾಮಾನ್ಯ ಸ್ತ್ರೀ ಪುರಸ್ಕಾರ 2025 ಕೊರ್ದು ಮರ್ಯಾದೆ ಮಲ್ತೇರು. ಕ್ಷೇತ್ರಾಡಳಿತ ಸಮಿತಿದ ಕಾರ್ಯಂತಿರು ಮಾಧವ ಸುವರ್ಣ ಪಣವ್ ಗುರುಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಬೊಕ್ಕ ಸಮಿತಿ ಸದಸ್ಯರು ಅಭಿವೃದ್ಧಿ ಸಮಿತಿದ ಗುರುಕಾರ್ಯರು ದೇವೇಂದ್ರ ಪೂಜಾರಿ ಹರಿಕೃಷ್ಣ ಬಂಟ್ವಾಳ ಸೇರಿನಂಚ ಸಮಿತಿ ಸದಸ್ಯರು ಬೊಕ್ಕ ಮಾಲತಿ ಜೆ ಪೂಜಾರಿ ಈ ಪೊರ್ತೊಡಿತ್ತೇರು. ರಾತ್ರಿ ಶ್ರೀ ದೇವಿ ಪುಷ್ಪಾಲಂಕಾರ ಮಾಪೂಜೆ ಕರಿತದು ದೇವೇರ್ನ ಉಚ್ಚಯ ಬಲಿಯಾದ
ಬೊಳ್ಳಿತೀರದ ಮಿನದನ ನಡತಂಡು. ಕ್ಷೇತ್ರಾಡಳಿತ ಬೊಕ್ಕ ಅಭಿವೃದ್ಧಿ ಸಮಿತಿದ ಮಾತಾ ಪದಾಧಿಕಾರಿಲು ಸದಸ್ಯರು ಊರ ಪರವೂರ ಭಕ್ತರು ಉಚ್ಚೆಯಡು ಪಾಲ್ದೊಂಡಿರು. ಒಡಿಪು ಜಿಲ್ಲೆ ಕಾಪುದ ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನಡು ಮಾರ್ನಿಮಿದ ಉಚ್ಚಯ ನಡೆದಿದೆ. ಬುಧವಾರ ಆಯುಧ ಪೂಜೆಯ ದಿನ ಗಣಪತಿಯಾಗ ವಿದ್ಯಾಶಕ್ತಿಯಾಗ ಪುಸ್ತಕಸ್ಥ ವಾಗ್ದೇವತಾ ಪೂಜನ ಕಾರ್ಯಕ್ರಮ ನಡಪಾದಿತ್ತೇರು. ಒಡಿಪು ಜಿಲ್ಲೆದ ಕಾಪು ಶ್ರೀ ಪೊಸ ಮಾರಿಗುಡಿ ಟೀತೆ ಭಾರೀ ಸಂಭ್ರಮ ನಿಲೆಗೊಡ್ತುಂಡು. ದೇವಸ್ಥಾನ ಜೀರ್ಣೋದ್ಧಾರ ಆದ ಪೊಸ ದೇಕಿ ಪಡೆ ಬೊಕ್ಕ ಸುರೂತ ಸರ್ತಿ ಮಾರ್ನಿಮಿದ ಉಚ್ಚಯ ನಡಪಾವಂದುಲೇರು. ಮಾರ್ನಿಮಿದ 10ನೇ ದಿನ ಆಯುಧ ಪೂಜೆದಾನಿ ಜ್ಯೋತಿಷ್ಯ ವಿದ್ವಾನ್ ಕೊರಂಗ್ರಪಾಡಿ ಕುಮಾರಗುರು ತಂತ್ರಿಯರ್ನ ಪೌರೋಹಿತ್ಯಳು ಕ್ಷೇತ್ರದ ಪ್ರಧಾನ ಪೂಜೆ ಮಲ್ಪನ ಶ್ರೀನಿವಾಸ ತಂತ್ರಿ ಕಲಿಯ ಇತ್ತದು ನಡತಂದು ಪುನಃ ಮಾರ್ನೆಮಿದ ಆಚರಣೆ ಬುಧವಾರ ಪುಲ್ಯಕಾಂಡೆ ಮಂಗಳವಾದ್ಯ ಬೊಕ್ಕ ಉಷಾಕಾಲ ಪೂಜೆ ನಡಪಾಯರು. ಗಣಪತಿಯಾಗ ವಿದ್ಯಾಶಕ್ತಿಯಾಗ ನಡಪಾದು ಪೂರ್ಣಾಹುತಿ ಮಲ್ತದು ಶ್ರೀವಿದ್ಯಾ ಲಲಿತಾರ್ಚನೆ ನಡತಂಡು. ಸುವಾಸಿನಿ ಪೂಜೆ ಮಾಪೂಜೆ ಬೊಕ್ಕ ಪುಸ್ತಕಸ್ಥ ವಾಗ್ದೇವತಾ ಪೂಜಾನಂ ನಡತಂಡು. ಆಯುಧ ಪೂಜೆ ದಿನ ಆಯ್ನಿಡಿದವರ ಊರ ಪರವೂರ ಭಾರಿ ಜನ ಭಕ್ತರು ಕ್ಷೇತ್ರಕ್ಕೆ ಬತ್ತದು ಶ್ರೀ ಮಾರಿಯಮ್ಮ ಉಚ್ಚಂಗಿ ದೇವಿನ ಇಂಬುನಟ್ಟೊಂದು ಪರಕ್ಕೆ ಪಾಡ್ದು ಇಂಬುನಟ್ಟೊಂಡಿರು. ಕಾಪು ಪೊಸ ಮಾರಿಗುಡಿ ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿ ಗುರುಕಾರ್ಯರು ನಡಿಕೆರೆ ರತ್ನಾಕರ ಶೆಟ್ಟಿ ಬೊಕ್ಕ ಸದಸ್ಯರು ಕಾರ್ಯತುವನಾಧಿಕಾರಿ ಕಾಪು ವಾಸುದೇವ ಶೆಟ್ಟಿ ಬೊಕ್ಕ ಮಾತ ಸದಸ್ಯರು ಇತ್ತದು ಮಾರಿಯಮ್ಮನ ಮಾರ್ನೆಮಿದ ಉಚ್ಚಯ ನಡತಂದುಂಡು. ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ನಡೆತಂದಿಪ್ಪುನ ಒಡಿಪು ಉಚ್ಚಿಲ ದಸರಡು ಬುಧವಾರ 10ನೇ ಪೂಜೆ ನಡತಂಡು. ಡಾಕ್ಟರ್ ಪ್ರಿಯಾ ಹರೀಶ್ ನವದುರ್ಗಿರು ಬೊಕ್ಕ ಪುಣ್ಣನ ತಾನಮಾನ ಬಗೆಟು ಉಪನ್ಯಾಸ ಕೊರಿಯರು. ಒಡಿಪು ಉಚ್ಚಿಲ ದಸರಾ 2021 ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ನಡೆತಂದಿತ್ತದು 10ನೇ ದಿನ ಬುಧವಾರ ಆಯುಧ ಪೂಜೆದ ವಿಶೇಷ ಆರಾಧನೆ ನಡತಂಡು. ಕಾಂಡೆ ನಿಚ್ಚ ಚಂಡಿಕ ಹೋಮ ಮಧ್ಯಾಹ್ನ ಮಹಾಮಂಗಳಾರತಿ ಮಾಪೂಜೆ ಬಯ್ಯಗ್ ಸಾಮೂಹಿಕ ಕುಂಕುಮಾರ್ಚನೆ ಬೊಕ್ಕ ರಾತ್ರಿ ಮಹಾಮಂಗಳಾರತಿ ಮಾಪೂಜೆ ಕಲ್ಪೋಕ್ತ ಪೂಜೆ ನಡಪಾಯರು. ಊರ ಪರವೂರ ಭಾರಿ ಜನ ಭಕ್ತರು ಉಚ್ಚಿಲ ದಸರ ತುಯರೆ ಬರೊಂದುಲ್ಲಿರು. ನಿಚ್ಚಲ ಧಾರ್ಮಿಕ ಉಪನ್ಯಾಸಗಾರರಿಡಿದು ಉಪನ್ಯಾಸ ನಡತಂದುಂಡು. ಈ ದಿನ ನಮ್ಮ ಕುಳ್ಳದ ಡಾಕ್ಟರ್ ಪ್ರಿಯಾ ಹರೀಶ್ ಹಿಡಿದು ಉಪನ್ಯಾಸ ಅಟ್ಟಣೆಯಾದಿತ್ತದೆ. ಅರೆಗೆ ಉಚ್ಚಿಲ ದಸರಾ ಮಹಿಳಾ ಸಮಿತಿ ಸಂಚಾಲಕರು ಸಂಧ್ಯಾ ದೀಪ ಸುನಿ ಬೊಕ್ಕ ಉಷಾರಾಣಿ ಬೋಳೂರು ಸುಗುಣ ಕರ್ಕೇರ ಮರ್ಯಾದೆ ಸಂದೇತ ಮಲ್ತದು ಎದುಕೊಂಡಿರು. ಡಾಕ್ಟರ್ ಪ್ರಿಯಾ ಹರೀಶ್ ನವದುರ್ಗಿರು ಬೊಕ್ಕ ಪುಣ್ಣನ ತಾನಮಾನ ಪಂಪನ ವಿಷಯಡು ಧಾರ್ಮಿಕ ಉಪನ್ಯಾಸ ಕೊರಿಯರು. ಶಾಲಿನಿ ಡಾಕ್ಟರ್ ಜಿ ಶಂಕರ್ ಸಭಾಂಗಣಡು ನಿಚ್ಚಲ ಪುದರ್ಪೋಯಿ ಕಲಾಕೂಟದ ಕಿಡಿದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂದುಂಡು. ಕಾರ್ಯಕ್ರಮದ ವೇದಿಕೆಡು ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರಿಗೂ ಬೊಕ್ಕ ಉಚ್ಚಿಲ ದಸರಾ ಕಾರ್ಯಕ್ರಮ ಸುಧಾರ್ಥ ಕೊರ್ಪಣಕ್ಲಿಗೂ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಡಾಕ್ಟರ್ ಜಿ ಶಂಕರ್ ಮರ್ಯಾದೆ ಸಂದೇತ ಮಲ್ತೇರು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗುರುಕಾರ್ಯರು ಜಯಸಿ ಕೋಟೆನ್ ಶರಣ್ ಕುಮಾರ್ ಮಟ್ಟು ಬೊಕ್ಕ ಪದಾಧಿಕಾರಿಲು ಸದಸ್ಯರು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಬೊಕ್ಕ ಪದಾಧಿಕಾರಿಲು ಸದಸ್ಯರು ಪೊಂಜಿರಿನ ಸಮಿತಿದಕ್ಲಿ ಇತ್ತಿದ್ದು ಒಡಿಪು ಉಚ್ಚಿಲ ದಸರಾ ನಡತಂದುಂಡು.
ಮಾತೆ ನಮ್ಮ ಭಕ್ತ ಪ್ರಪಂಚಕ್ಕೆ ಅನೇಕ ಸಂದೇಶಗಳನ್ನು ಆಕೆ ನೀಡಿದ್ದಾಳೆ. ಆಕೆಯ ಚಿತ್ರವನ್ನು ನೀವು ನೋಡಿರಬಹುದು, ಆಕೆಯ ವಿಗ್ರಹವನ್ನು ನೀವು ನೋಡಿರಬಹುದು. ತಾವರೆಯಲ್ಲಿ ಕುಳಿತಿರುವಂತಹ ಶಾರದಾ ಮಾತೆ ಏನು ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ, ತಾವರೆಯು ನೀರಿನಲ್ಲಿ ಅಂಟಿ ಮುಳುಗಿ ತೇಲುತ್ತದೆ. ಹಾಗೆಯೇ ನಾವು ಕೂಡ ಪ್ರಪಂಚದಲ್ಲಿ ಅಡಗಿರುವಂತಹ ಆ ಒಂದು ದುರಾಸೆಯನ್ನು ಕಿತ್ತೊಗೆಯಬೇಕು, ಅದನ್ನು ಅಂಟದಂತೆ ನೋಡಬೇಕು ಎಂಬ ಸಂದೇಶವನ್ನು ತಾಯಿ ನಮಗೆ ನೀಡ್ತಾ ಇದ್ದಾರೆ. ಹಾಗೆ ತಾಯಿ ವೀಣೆಯನ್ನು ಹಿಡಿದಿದ್ದಾರೆ. ಈ ವೀಣೆಯ ಸಂದೇಶ ಏನಪ್ಪ ಅಂದರೆ ಸಂಗೀತದ ಸಂಕೇತವನ್ನು ಆಕೆ ನೀಡ್ತಾ ಇದ್ದಾರೆ. ಹಾಗೆ ಆಕೆಯ ಕೈಗಳಲ್ಲಿ ನಾವು ಪುಸ್ತಕವನ್ನು ನೋಡ್ತೇವೆ, ಇದು ವಿದ್ಯೆಯ ಸಂಕೇತವಾಗಿರುತ್ತೆ. ಹಾಗೆ ಆಕೆಯ ಮೂರನೇ ಕೈಯಲ್ಲಿ ಜಪಮಾಲೆ ಇರುತ್ತೆ, ಇದು ಸಾಧನೆಯ ಸಂಕೇತವನ್ನು ನೀಡುತ್ತೆ. ಕುಡ್ಲ ಮಣ್ಣಗುಡ್ಡದ ಬರ್ಕೆ ಫ್ರೆಂಡ್ಸ್ ದ 33ನೇ ವರ್ಷದ ಪಿಲ್ನಲಿಕೆದ ಊದು ಪೂಜೆ ಕಾರ್ಯಕ್ರಮ ಮಣ್ಣಗುಡ್ಡೆ ಶಾಲೆಡ್ ಯಜ್ಞೇಶ್ ಬರ್ಕೆ ದುಂಬಾಳ್ತಿಡು நடத்தண்டு. ಮೂವೇರು ಸಾಧಕರಿಗೆ ಈ ಪೊರ್ತುಡು ಮರ್ಯಾದೆ ಮಲ್ತೇರು. ಕುಡ್ಲ ಮಣ್ಣಗುಡ್ಡದ ಬರ್ಕೆ ಫ್ರೆಂಡ್ಸ್ ದ ನಿಲಿಟ್ಟು 33ನೇ ವರ್ಷದ ಪಿಲಿನಲಿಕೆದ ಊದು ಪೂಜೆ ಮಣ್ಣಗುಡ್ಡೆ ಶಾಲೆಡ್ நடத்தண்டு. ಸಂಘದ ತಾಪಕೂರ್ಕಾರರು ಯಜ್ಞೇಶ್ ಬರ್ಕೆ ದುಂಬಾಳ್ತಿಡು ಭಾರಿ ಗಡ್ದಡು ಕಾರ್ಯಕ್ರಮ நடத்தண்டு. ತಾಸೆ ವಾದ್ಯದ ಪೆಟ್ಟಿಗೆ ಜವನೀರು ಅದ್ಭುತವಾದ ಪಿಲಿನಲಿಕೆ ನಲಿತದು ಜನಕುಲಿಗೆ ಖುಷಿ ಕುರಿಯರು. 5 ಬುಕ್ ನಡತ್ನ ಸಭಾಲೇಸಿಡು ಕರೆನ 30 ವರ್ಷಲಿಡಿದು ಪಿಲಿ ಏಸದಕ್ಲಿಗೆ ತಾಸೆ ವಾದ್ಯಗಳನ್ನು ತಯಾರು ಮಲ್ತೊಂದು ಬೈದ್ನ ರಫೀಕ್ 53 ವರ್ಷಲಿಡಿದು ಕುಡ್ಲಡು ರಿಕ್ಷಾ ಡ್ರೈವರ್ ಆದ ಕರ್ತವ್ಯ ಮಲ್ತೊಂದು ಪುನಃ ಹಿರಿಯರು ಆಲ್ಫೋನ್ಸ ಸರಾವ್ ಬೊಕ್ಕ ಅಸ್ತ್ರ ಗ್ರೂಪ್ ಆಫ್ ಕಂಪನಿ ತಾಪಕರು ಸಮಾಜ ಸೇವಕರು ಲಂಚುಲಾಲ್ ಈ ಮೂವರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಶಾಸಕರು ವೇದವ್ಯಾಸ್ ಡಿ ಕಾಮತ್ ಬೊಕ್ಕ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಾತಿರದು ಸಂಘವು ಎಡ್ಡೆ ಬಯಕೆರು. ಬರ್ಕೆ ಫ್ರೆಂಡ್ಸ್ ದ ಮರ್ಯಾದೆ ಗುರ್ಕಾರ್ಯರು ಸುಚೇಂದ್ರ ಅಮೀನ್, ದುಂಬದ ಕಾರ್ಪೊರೇಟರ್ ಗಣೇಶ್ ಕುಲಾಲ್, ವಿಲ್ಸನ್ ಫೆರ್ನಾಂಡಿಸ್, ಗಿರೀಶ್ ದುಬೈ ಈ ಪೊರ್ತುಡಿತ್ತೇರು. ಹಿಂದುತ್ವಕ್ಕೆ ನನಾಂತ ಶಕ್ತಿ ಬರೋಡಲ್ಲ. ನಮ್ಮ ಮಧ್ಯೆ ಇತ್ತಿನ ಮಾತ ಭಿನ್ನಾಭಿಪ್ರಾಯನ ಕೊಡ್ದು ಈ ರೀತಿ ಒಟ್ಟು ಸೇರಿನಂಚಿನ ಕೂಡು ಕಟ್ಟಲು ನನಾಂತ ಜಾಸ್ತಿ ಅವರು ಐಟ್ ಈ ರೀತಿಯ ಪಿಲಿತ ಕೂಟೆಲ್ಲ ಒಂಜಿಂದಿ ಅನ್ನೋ ಈ ಸಂದರ್ಭ ಪಂದ್ರ ಬಯಸೋದಿಲ್ಲ. ಈ ಸಂದರ್ಭದ ಮೂಲ ಸೇರಿದಿನಂಚಿನ ಮಾತ ಜವನರಿಗೆ ವಿಶೇಷವಾದ ಪಿಲಿತ ದೇಶಪಾಡಿನ ಮಾತ ಜವನರಿಗೆ ಅಪರಾಧ ಎಲ್ಲಾಲ್ದಿ ಕಟ್ಟಿಂದ ಒಲ್ಲಾಲ್ದಿನ ಆಶೀರ್ವಾದ ಒಪ್ಪಡು ವಿಶೇಷವಾದ ಬರ್ಕೆ ಫ್ರೆಂಡ್ಸ್ ಯಜ್ಞೇಶ್ವರ ಶೆಟ್ರು ಕಾರಣ ಇಡೀ ಜವನರನ್ನ ಕೂಡ ಅಪ್ಪೆ ಉಲ್ಲಾಲ್ದಿನ ಆಶೀರ್ವಾದ ಪೂರ್ತಿ ಅದು ಉಪ್ಪಡು ಅದನ್ನ ಆಶೀರ್ವಾದ ನನಾ ತಕ್ಲಿಗೆ ಹಿಂದೂ ಸಮಾಜಕ್ಕೆ ಮೇಲೆ ಮಂತ್ರೆ ಹಿಂದುತ್ವಗೋಸ್ಕರ ಮೇಲೆ ಮಂತ್ರೆ ನಮ್ಮ ಜವನರಗೋಸ್ಕರ ಮೇಲೆ ಮಂತ್ರೆ ಈ ತುಳು ನೆಲತ ಸಂಸ್ಕೃತಿನ ಒರಿಪಾವನ ದೃಷ್ಟಿಯ ಬೇಲೆ ಮಂತ್ರೆ ಅಪ್ಪನ ಆಶೀರ್ವಾದದೊಟ್ಟಿಗೆ ಹೆಚ್ಚಿನ ಶಕ್ತಿ ಹೆಚ್ಚಿನ ಉಲ್ಲಾಸದೊಟ್ಟಿಗೆ ಬೇಲೆ ಮಂತ್ರಿನ ತಾಕತ್ತು ಆ ಭಗವಂತ ಕೊರಡನ್ ಬಂದ ಪ್ರಾರ್ಥನೆ ಮಂತು ಮಲ್ಲ ಒಂಜಿ ಟಾರ್ಗೆಟ್ ಇದು ದಾದಾಡು ಒಂಜಿ ಫೋಕಸ್ ಮಂತೋಡು ಎದುರು ಪೋಂಡುಂದಾಂಡ ಓಲ ನಮಗೆ ಸಕ್ಸಸ್ ಮಾಡ್ತಾರೆ ಆಪುಂಡು ಪಂಡು ಒಂಜಿ ನಂಬಿಕೆ ಇತ್ತನ ವ್ಯಕ್ತಿ. ಸೊ ಇಂಕವೇ ಪಂಡೆ ಒಂಜಿ 6 ವರ್ಷ ತುಂಬ ಯಾರು ನಿಕ್ಕಲೋಟ ಒಂಜಿ ಗ್ರೂಪ್ ಹಿಡ್ಕೊಂಡಿದ್ದಾನೆ ಏನೆಲ್ಲ ನಮ್ಮ ಗುರುತ ಬರ್ತಾರೆ ಪತ್ತೊಂದು ಜನ ಬಟ್ ಸರದ ಒಂಜಿ 6 years ಒಂಜಿ ಚೇಂಜಸ್ ಬರ್ತದೆ ಅಲ್ಪಡ್ದು ಇಡೇ ಬತ್ತ ನನ್ನಾತು ಮಲ್ಲ ಮಲ್ಲ ಥಿಂಕಿಂಗ್ ಉಂಡು. ಸೊ ಈಗಲೂ ಮಾತಲ್ಲ ಸರ್ ಬರ್ತೆ ಪಂಡಿನ ಒಂಜಿ ಟೀಮ್ಸ್ ಅಂತ ಇದ್ರೆ ಮಾತಲ್ಲ ಆ್ಯಪಲ್ ಎಡ್ಡೆ ಸಪೋರ್ಟ್ ಅದು ಅಂತಂದಿಲ್ಲ ನನ್ನದು ಇನ್ನು 33 ವರ್ಷ ಅಂದು ನನ್ನದು ಕಂಟಿನ್ಯೂ ಅದು ನಮ್ಮ ದಾಪಣ ಸಹಕಾರ 100% ನಮ್ಮ ಬಂದದ್ದು ಬಂದೆಲ್ಲ ನಮ್ಮ ಪೂರ ಒಂಜಿ ಪಿಲಿತ ಮಿತ್ತಿನ ಮೋಕೆ ಬೊಕ್ಕ ನಮ್ಮ ಪೂರ ಇತ್ತಿನ ಒಂಜಿ ಮೋಕೆ ತುಳಿಪಾದ ಆರೊಂಜಿ ಸ್ವಂತಾಗ ಆ ಕೇಸರಿ ಸಾಲನ್ನು ಕುತ್ತು ಕಟ್ಟದು ಆರೊಂಜಿ ತೆಪ್ಪನ ಪಾಡಿ ದಾದಾನ
ಕೇಂಡ ಜನಕ್ಕಲ್ನ ಮೋಕೆ ಜನಕ್ಕಲ್ನ ಪ್ರೀತಿಯ ಸಂಪಾದನೆ ಮಾಡ್ಕೊಂಡು ಇಂಚ ಅಂದ ಕೇಂಡ ಅರ್ನ ಕಾರ್ಬೇನೆ ಇತ್ತಿರಲ್ಲ ಪಂಡಿನಕ್ಕಳು ಒಂದು 1000 ಗಟ್ಟಲೆ ಜನಕ್ಕಳು ಉಳ್ಳೇರು ಅಕಲ ಮಧ್ಯೆ ಅರೆಗೊಂದು ವಿಶೇಷವಾದ ಮನವಿ ಮಲ್ಕೊಂಡಾಗ ಇಜ್ಜಿ ಅಂದು ಬಂದ್ರೆ ಮನಸ್ಸಾರೆ ಬೈತಿ ಅಂಚಾದ ಯಾನ್ ಯಾಪಲ ಇರಕ್ಕೆ ಅಭಾರಿವಿಲ್ಲ ಯಾನ್ ಯಾಪಲ ಇರಕ್ಕೆ ಎನ್ನ ಯಾಪಲ ಇರಕ್ಕೆ ಸಾಕಾರ ಯಾನ್ ಯಾಪಲ ಇರೋ ಉಲ್ಲೆ ಅಂದು ಸಂದರ್ಭ ಶ್ರೀ ಚಾಮುಂಡೇಶ್ವರಿ ಸಿದ್ದಪೀಠ ಬರ್ಕೆಮನೆ ಗುರುಪುರ ಮುಲ್ಪ ಮಾರ್ನಿಮಿದ ಆಚರಣೆ ನಡೆಯುತ್ತಿದೆ. ಆಯುಧ ಪೂಜೆ ದಿನ ಬುಧವಾರ ಭಜನೆ ಮಾಪೂಜೆ ಉಗ್ರ ಭೈರವಿ ಮಹಾ ಆರತಿ ಪೂಜೆ ನಡೆಯುತ್ತದೆ. ನಾಡ್ದ ಮಾತ ಶಿವಶಕ್ತಿ ಕ್ಷೇತ್ರೊಳೆಡು ಭಜನಾ ಮಂದಿರ ಶಿವಶಕ್ತಿಗೆ ಸಂಬಂಧದ ದೈವಸ್ಥಾನೊಳೆಡು ಮಾರ್ನಿಮಿದ ಉಚ್ಚೆ ನಡೆಯುತ್ತದೆ. ಈ ಸರ್ತಿ 10 ಪೂಜೆ ನಡಪಾದಿರು. ಗುರುಪುರ ಬರ್ಕೆಮನೆ ಶ್ರೀ ಚಾಮುಂಡೇಶ್ವರಿ ಸಿದ್ದಪೀಠ ಚಾಮುಂಡೇಶ್ವರಿ ನಿಲಯ ಬೊಕ್ಕ ಶ್ರೀ ಭೈರವಿ ದೇವಸ್ಥಾನಡು ಮಾರ್ನಿಮಿದ ಆಚರಣೆ ನಡೆಯುತ್ತದೆ. 10ನೇ ದಿನ ಆಯುಧ ಪೂಜೆ ದಿನಾದಿತ್ತು ಕಾಂಡೆ ಬೇತೆ ಬೇತೆ ಭಜನಾ ಮಂಡಳಿ ಸಂಘ ಸಂಸ್ಥೆರಡು ಭಜನಾ ಕಾರ್ಯಕ್ರಮ ಶುರುವಾದ ಮಧ್ಯಾಹ್ನ ಮುಟ್ಟ ನಡೆತಂದು ಶ್ರೀ ಚಾಮುಂಡೇಶ್ವರಿ ಸಿದ್ದಪೀಠದ ಪೀಠಾಧಿಪತಿ ಬೊಕ್ಕ ಉಗ್ರ ಭೈರವಿ ದೇವಸ್ಥಾನದ ಧರ್ಮದರ್ಶಿ ಶ್ರೀ ಶಿವಸ್ವರೂಪ ಚೈತನ್ಯ ಗುರುಕುಲು ಬೊಕ್ಕ ಪ್ರಧಾನ ಪೂಜೆ ಮಲ್ಪನ ಗಣೇಶ್ ಪೂಜಾರಿ ದುಂಬಾಳ್ತಿಡು ಮಾರ್ನಿಮಿ ಉಚ್ಚೇನ ನಡೆತಂದು ಉಗ್ರ ಭೈರವಿ ದೇವಿಗೆ ಮಹಾ ಆರತಿ ಪತ್ತ ನಡೆದ ಬೊಕ್ಕ ಆಯುಧಲೆಗೆ ಮಾತೆರ್ಲ ಪೂಜೆ ಮಲ್ತೇರು ಊರದ ಸುತ್ತಮುತ್ತದ ಭಕ್ತರು ಏಪೋಡ್ ತುಡಿತೇರು. ಕುಡ್ಲದ ಬಂಗಾಳಿ ಅಸೋಸಿಯೇಷನ್ ನಿಲೆಟ್ ಲಾಲ್ಬಾಗ್ ಕೈತಲ್ ಆಜ್ ದಿನತ ವಿಶೇಷ ಮಾರ್ನೆಮಿ ಪೂಜೆ ನಡೆತಂಡು. ಬಂಗಾಳಿ ಮೂಲದ ಕುಟುಂಬ ಮುಲ್ಪ ದುರ್ಗಾದೇವಿನ ಆರಾಧನೆ ಮಲ್ತೊಂದು ಬೈದಂಡು. ಮಾರ್ನಿಮಿಡು ಬಂಗಾಳಿ ದಕ್ಲೆಗ್ ದುರ್ಗಾರಾಧನೆ ಭಾರಿ ವಿಶೇಷವಾದಿತ್ತು. ಕುಡ್ಲಡು ಬಂಗಾಳಿ ಕುಟುಂಬದಕ್ಲು ದುರ್ಗಾದೇವಿನ ಆರಾಧನೆ ಮಲ್ತೊಂದು ಬೈದೇರು. ಆಜ್ ದಿನತ ದುರ್ಗಾದೇವಿನ ಪೂಜೆನು ಕುಡ್ಲದ ಲಾಲ್ಬಾಗ್ ಕೈತಲ್ದ ಹಿಂದಿ ಪ್ರಚಾರ ಸಭಾಭವನೋಡು ದುರ್ಗಾರಾಧನೆ ಮಲ್ತದೇರು. ಕುಡ್ಲಡು ವಾಸ ಮಲ್ತೊಂದು ಬೇಲೆಡು ಪುನಃ ಬಂಗಾಳಿ ದಕ್ಲು ಈ ಆರಾಧನೆ ಮಲ್ತದೇರು. ಸಾರ್ವಜನಿಕ ಶ್ರೀ ದುರ್ಗಾ ಪೂಜಾ ಕಮಿಟಿ ಈ ಸರ್ತಿ 42ನೇ ವರ್ಷದ ಆರಾಧನೆ ನಡಪಾದಲು. ದುರ್ಗದೇವಿನ ಮಾಮಲ್ಲ ಮೂರ್ತಿಯನ್ನು ಪ್ರತಿಷ್ಠೆ ಮಲ್ತದು. ಬಂಗಾಳಿ ರೀತಿಡು ಭಜನೆ ಸಂಕೀರ್ತನೆ ಪದ ಪಂಡಿದು ದುರ್ಗಾಮಾತೆನ ಪೂಜೆ ಮಲ್ತದ ಅಂದು ಶ್ರೀ ದುರ್ಗಾ ಪೂಜಾ ಕಮಿಟಿದ ದಿಲೀಪ್ ಚಕ್ರವರ್ತಿ ಪಂಡೇರು. ಎಂಕ್ಲನೆ ಈ ಕಾರ್ಯಕ್ರಮಕ್ಕೂ ಕುಡ್ಲದ ಜನ ಬೆರಿಸಾಯ ಕೊರೊಂದುಳ್ಳೇರಿಂದ ಅವರು ಖುಷಿ ತೋಜಾಯರು. ಇದು 42ನೇ ವರ್ಷ ಮ್ಯಾಂಗ್ಳೂರಲ್ಲಿ ನಾವು ಆಚರಿಸ್ತಾ ಇದ್ದೇವೆ ದುರ್ಗಾ ಪೂಜಾ. ಇದು ಮಹಾ ದುರ್ಗಾ ಪೂಜೆ. ನಮ್ಮ ಬಂಗಾಳಿ ಅಸೋಸಿಯೇಷನ್ ದುರ್ಗಾ ಪೂಜೆನ ಅದಕ್ಕೆ ನಮ್ಮ ಮ್ಯಾಂಗ್ಳೂರ್ನವರು ನಮ್ಗೆ ಬೇಕಾದಷ್ಟು ಸಹಕಾರ ಕೊಡ್ತಾರೆ. ಅದಕ್ಕೆ ಎಲ್ಲ ಧನ್ಯವಾದಗಳು ಮ್ಯಾಂಗ್ಳೂರ್ನವರಿಗೆ. 42ನೇ ವರ್ಷಕ್ಕೆ ಎಷ್ಟು ತನಕ ನಮ್ಗೆ ದೇವರದಕ್ಕೆ ಮ್ಯಾಂಗ್ಳೂರಲ್ಲಿ ಯಾವ ತರನು ತೊಂದರೆ ಆಗ್ಲಿಲ್ಲ. ಲೋಕಲ್ ಇಂದ ಪ್ರೊಟೆಕ್ಷನ್ ಅಡ್ಮಿನಿಸ್ಟ್ರೇಷನ್ ಇಂದ ಬೇಕಾದಷ್ಟು ಸಹಕಾರ ಸಿಕ್ಕಿದ್ದಾರೆ. ಮತ್ತೆ ಮ್ಯಾಂಗ್ಳೂರ್ನವರು ನಮ್ಗೆ ಇಷ್ಟು ಸಹಕಾರ ಕೊಟ್ಟಿದ್ದಾರೆ ಹೇಳಿದ್ರು ಕಮ್ಮಿ ಆಗ್ತದೆ. ಆದ್ರೆ ಇದು ಮೇನ್ ನಾವು ದುರ್ಗಾ ಪೂಜೆಯನ್ನ ಆಚರಿಸುದು. ಲಕ್ಷ್ಮಿ, ಸರಸ್ವತಿ, ಕಾರ್ತಿಕ್ ಮತ್ತೆ ಗಣೇಶರು ಇದು ದುರ್ಗಾ ಅಮ್ಮನ ಮಗಲು ಮಗ. ನಾವು ಮಹಿಷಮರ್ದಿನಿ ದುರ್ಗಾದ ಪೂಜೆ ಮಾಡಿಸುದು. ಷಷ್ಠಿಯಿಂದ ವಿಜಯದಶಮಿದ ಹೊರಗೆ 6 ದಿವಸದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾವು ಬೇರೆ ಬೇರೆ ಪ್ರೋಗ್ರಾಮ್ ಎಲ್ಲ ಇಟ್ಕೊಳ್ತೇವೆ. ಕುಡ್ಲದ ಸಂಗೀತ ಭಾರತಿ ಫೌಂಡೇಶನ್ ನಿಲೆಡ್ ಕರ್ನಾಟಕ ತಿರ್ಗಾಟ ಉದ್ಯಮ ಇಲಾಖೆದ ಪ್ರಾಯೋಜನೆಡ್ ವಿಹಂಗಮ ಪಂಪಣ ಕರ್ನಾಟಕ ಬೊಕ ಹಿಂದೂಸ್ತಾನಿ ಜುಗಲ್ಬಂದಿ ಕಾರ್ಯಕ್ರಮನು ಅಕ್ಟೋಬರ್ 5 ಕುಡ್ಲದ ಪುರಭವನಡು ದಿವಂದೊಂದು ಸಂಗೀತ ಭಾರತಿ ಫೌಂಡೇಶನ್ ದ ಕಾರ್ಯಂತಿರು ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್ ಪಂತೇರು.
ಕುಡ್ಲದ ಸಂಗೀತ ಭಾರತಿ ಫೌಂಡೇಶನ್ದ ಕಾರ್ಯಂತರ ಡಾಕ್ಟರ್ ಉಷಾ ಪ್ರಭಾ ಎಸ್ ನಾಯಕ್ ಕುಡ್ಲದ ಪ್ರೆಸ್ ಕ್ಲಬ್ ಸುದ್ದಿ ಕುಟ್ಟುಡು ಪಾತಿರದು ಫೌಂಡೇಶನ್ದ ನೀಡಿಟ್ಟು ಕರ್ನಾಟಕ ತಿರ್ಗಾಟ ಉದ್ಯಮ ಇಲಾಖೆದ ಪ್ರಾಯೋಜನೆಡು ವಿಹಂಗಮ ಪನ್ಪಣ ಕರ್ನಾಟಕ ಬೊಕ ಹಿಂದೂಸ್ತಾನಿ ಜುಗಲ್ಬಂದಿ ಕಾರ್ಯಕ್ರಮನು ಅಕ್ಟೋಬರ್ 5 ಕುಡ್ಲದ ಕುದ್ಮುಲ್ ರಂಗರಾವ್ಪುರ ಅವನೋಡು ದೀವಂದುಂಡು ಪಂಡೇರು 5 ಐತಾರ ಬಯ್ಯ 5 ಕಾರ್ಯಕ್ರಮ ಶುರುವಾಪಡು ಅಂತಾರಾಷ್ಟ್ರೀಯ ಪುದರ್ ಪೋಯಿನ ಕಲಾವಿದರೈನ ವಿದ್ವಾನ್ ಮೈಸೂರು ಮಂಜುನಾಥ ಬೊಕ ಉಸ್ತಾದ್ ರಫೀಕ್ ಖಾನ್ ಹಿಡಿದು ವಯಲಿನ್ ಸಿತಾರ್ ಜುಗಲ್ಬಂದಿ ನಡಪೆರೊಂಡು ಪಂಡೇರು ಚೆನ್ನೈದ ವಿದ್ವಾನ್ ತಿರುವಾರೂರು ಭಕ್ತವತ್ಸಲಂ ಮೃದಂಗಡು ಬೊಕ ಬೊಂಬೈದ ಓಜಸ್ ಅಧೀಯ ತಬಲಡೊಪ್ಪುರು ಸಂಗೀತಡು ಉಮೇದುಪ್ಪನ ಮಾತೆರ್ಲ ಪಾಲ್ದೆತನೊಂದು ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್ ಪಂದೇರು ಸಂಗೀತ ಭಾರತಿ ಪ್ರತಿಷ್ಠಾನದ ಗುರುಕಾರ್ಯರು ಉಸ್ತಾದ್ ರಫೀಕ್ ಖಾನ್ ಪಣವು ಗುರುಕಾರ್ಯರು ಕರುಣಾಕರ ಬಳ್ಕೂರು ಟ್ರಸ್ಟಿಲೈನ ಮುರಳೀಧರ ಜಿಶೆನಿ ಡಾಕ್ಟರ್ ರಮೇಶ್ ಕೆಜಿ ಬೊಕ ಅಂಕುಶ್ ಎನ್ ನಾಯಕ್ ಸುದ್ದಿ ಕೊಟ್ಟುಡಿದ್ದೀರು. ಅಕ್ಟೋಬರ್ 5 ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಅಕ್ಟೋಬರ್ 5 ದಿನ ವಿದ್ವಾನ್ ಡಾಕ್ಟರ್ ಮೈಸೂರು ಮಂಜುನಾಥ್ ಹಾಗೂ ಉಸ್ತಾದ್ ರಫೀಕ್ ಖಾನ್ ಇವರ ವಯಲಿನ್ ಹಾಗೂ ಸಿತಾರ್ ಜುಗಲ್ಬಂದಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಒಂದು ಅತ್ಯದ್ಭುತ ಕಾರ್ಯಕ್ರಮ, ಎಲ್ಲರೂ ಅಂದರೆ ಕಾದು ಇರಬೇಕಾದಂತಹ ಕಾರ್ಯಕ್ರಮ ಇದು. ಯಾಕೆ ಹೇಳಿದರೆ ಮೃದಂಗದಲ್ಲಿ ಸೀನಿಯರ್ ಆರ್ಟಿಸ್ಟ್ ಆಗಿರುವಂತಹ ವಿದ್ವಾನ್ ಟಿ ಭಕ್ತವತ್ಸಲಂ ಇವರು ಮೃದಂಗಂನಲ್ಲಿ ಹಾಗೂ ಶ್ರೀ ಓಜಸ್ ಆದ್ಯ ಇವರು ತಬ್ಲಾದಲ್ಲಿ ಸಾಥಿ ನೀಡ್ತಾ ಇದ್ದಾರೆ. ಸಾಧಾರಣ ತಬ್ಲಾ ಕಲಿಯುವಂಥವರಿಗೂ ತಬ್ಲಾದಲ್ಲಿ ಇಂಟ್ರೆಸ್ಟ್ ಇರುವವರಿಗೂ ಈಗಿನ ಒಂದು ಯಂಗ್ ಜನ್ರೇಷನಿಗೆ ಸೆನ್ಸೇಷನಲ್ ಪರ್ಸನ್ ಅಂತೇಳಿ ಹೇಳ್ಬೋದು. ಅಷ್ಟು ಅವರಿಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಸೊ ಜನ ಕಾಯ್ತಾರೆ ಓಜಸ್ ಬರ್ತಾರೆ ಅಂತೇಳಿ. ಸೊ ಒಳ್ಳೆ ಕಾರ್ಯಕ್ರಮ. ಇಬ್ಬರು ಸೀನಿಯರ್ ಆರ್ಟಿಸ್ಟ್ ಅವರ ಜುಗಲ್ಬಂದಿ ಹಾಗೂ ಅವರಿಗೆ ಎಕಂಪನಿಮೆಂಟ್ ಕೂಡ ಇಟ್ಸ್ ಅ ವೆರಿ ವೆರಿ ವೆಲ್ ನೋನ್ ಪೀಪಲ್ ಆರ್ ಎಕಂಪನಿಂಗ್ ದೆಮ್. ಸೊ ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನೀವು ಆದಷ್ಟು ನಮಗೆ ಪಬ್ಲಿಸಿಟಿ ನೀಡಬೇಕು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸ್ತಾ ಇರುವಂಥವರು ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಇದು ನಡೀತಾ ಇದೆ. ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆಯಲ್ಲಿ ಮುಗಿದು ಸೊನ್ಮೆದು.